ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭ ಮುಂಜಾನೆ. ನಾನು ನಿತಿನ್ ಬೆಳ್ಮನ್. ನಾವಿವತ್ತು ಕಾರ್ಕಳ ತಾಲೂಕು ಆ, ಹತ್ತೂರು ಚರ್ಚ್ ಪಕ್ಕದಲ್ಲಿರುವಂತಹ ಧೂಪದಕಟ್ಟೆ UBMC ಶಾಲೆ ಮುಂದ್ಗಡೆ ಇದ್ದೇವೆ. ಇದು ನಾನು ಓದಿದ ಶಾಲೆ. ಇಲ್ಲಿ ನಾನು 1995ರಿಂದ 97 ತನಕ ಇಲ್ಲಿ ವ್ಯಾಸಂಗ ಮಾಡಿದ್ದೇನೆ. 3ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕ. ಈ ಶಾಲೆ ಈಗ ಸದ್ಯಕ್ಕೆ ಕ್ಲೋಸ್ ಆಗಿದೆ. ಇಲ್ಲಿ ಯಾವುದೇ ಆ, ವಿದ್ಯಾಭ್ಯಾಸಗಳು ನಡೀತಾ ಇಲ್ಲ. ಸುಮಾರು ನನ್ಗೆ ಗೊತ್ತಿರೋ ಪ್ರಕಾರ ಒಂದು 8 ವರ್ಷ ಆಗಿರ್ಬೋದು ಈ ಶಾಲೆ ಕ್ಲೋಸ್ ಆಗಿ. ಇದರ ಒಂದು ಚಿತ್ರಣವನ್ನು ನೋಡ್ಕೊಂಡು ಬರೋಣ ಈಗ. ನೋಡಿ, ಇದು ನಮ್ಮ ಶಾಲೆ ಎಂಟ್ರೆನ್ಸ್. ಇದು ಶಾಲೆಯ ಮುಂದ್ಗಡೆನ ಭಾಗ. ಇದು ಕಾಂಪೌಂಡ್. ಇಲ್ಲಿ 1ರಿಂದ 7ನೇ ತರಗತಿ ತನಕ ಶಾಲೆ ಕ್ಲಾಸಸ್ ಇತ್ತು. ಹಾಗೆ ಅಂಗನವಾಡಿ ಕೂಡ ಇತ್ತು. ಅಂಗನವಾಡಿಯ ಟೀಚರ್ ಹಾಗೂ ಇಲ್ಲಿನ HM ನಮ್ಗೆಲ್ಲ ಎಲ್ರಿಗೂ ತುಂಬಾ ಪ್ರೀತಿ ಪಾತ್ರರಾದಂತಹ ಆ ಅಧ್ಯಾಪಕ ವೃಂದ ಅಂತಲೇ ಹೇಳ್ಬಹುದು. ನೋಡಿ, ಇದು ನಮ್ಮ UPMC ಶಾಲೆಯ ಈಗಿನ ಚಿತ್ರಣ. ತುಂಬಾ ಮಕ್ಕಳಿದ್ರು ನಾನು ಓದಿರುವಂತ ಟೈಮಲ್ಲಿ. ತುಂಬಾ ಸವಿಯಾದ ನೆನಪುಗಳು ಈ ಶಾಲೆ ಜೊತೆ ನಮ್ಗೆ ಎಲ್ರಿಗೂ ಸಿಕ್ಕಿದೆ ಜೀವನದಲ್ಲಿ. ಬನ್ನಿ ಮುಂದಕ್ಕೆ ಹೋಗೋಣ. ಈಗ ನಾವು ನೋಡ್ತಿರುವಂತ ಭಾಗ ಇದು ಅವಾಗ ಅಂಗನವಾಡಿ ಆಗಿತ್ತು. ತುಂಬಾ ಉದ್ದಾಗಿರುವಂತ ಹಾಲ್ ಇದು. ಅನಂತರ ಹೀಗೆ ಬಂದ್ರೆ ಮುಂದಿನ ಇದೆಲ್ಲ ಕ್ಲಾಸ್ ರೂಮ್ ಗಳಾಗಿದ್ವು. ಈ ಕೊನೆಗೆ ಇದು ಆಕ್ಚುಲಿ ಅದು ಆಫೀಸ್ ರೂಮ್ ಮತ್ತೆ ಒಂದು ಉದ್ದಾಗಿನ ಹಾಲ್. ಇದರಲ್ಲಿ 6ನೇ ತರಗತಿ 7ನೇ ತರಗತಿ ಈಗೆಲ್ಲ ಕ್ಲಾಸಸ್ ಎಲ್ಲ ನಡೀತಾ ಇದ್ವು. ಇದು ಶಾಲೆಯ ಇನ್ನೊಂದು ಬಿಲ್ಡಿಂಗ್. ಇದು 2 ಕೂಡ ದೊಡ್ಡ ಹಾಲ್. ಅದನ್ನ ಪಾರ್ಟಿಷನ್ ಮಾಡಿ ಕ್ಲಾಸ್ ರೂಮ್ಸ್ ಆಗಿ ಯೂಸ್ ಮಾಡ್ತಾ ಇದ್ರು. ಈ ಹಾಲ್ ಅಲ್ಲಿ ನಂಗೆ ನೆನಪಿದ್ದ ಹಾಗೆ ನಾವು ನಮ್ಗೆ ಮೂವಿಗಳನ್ನ ಹಾಕಿ ತೋರಿಸ್ತಾ ಇದ್ರು ಆ ಟೈಮಲ್ಲಿ. ಪ್ರಾಣಿಗಳ ಮೂವಿ ಹಾಗೂ ಮಕ್ಕಳ ಚಲನಚಿತ್ರಗಳೆಲ್ಲ ಬಂದಾಗ ಅದನ್ನೆಲ್ಲ ನಮ್ಗೆ ಪರದೆಯ ಮೇಲೆ ತೋರಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ರು ನಮ್ಮ ಸ್ಕೂಲಿನ ಟೀಚರ್ಸ್. ನೋಡಿ, ಇದು ನೀರಿನ ಟ್ಯಾಂಕ್ ಇದೆ. ಶಾಲೆಗೆ ಸಂಬಂಧಪಟ್ಟಿದ್ದಿರ್ಬೇಕಂತ ಅನ್ಸುತ್ತೆ. ನೋಡಿ, ಇದು ನಮ್ಮ ಶಾಲೆಯಿಂದ ನಮ್ಮ ಆಟದ ಮೈದಾನಕ್ಕೆ ಹೋಗುವಂತಹ ಇದು ಒಂದು ಕಡಿದಾದ ದಾರಿ. ಇದು ಮುಂಚೆ ನಮ್ದು ಆಟದ ಮೈದಾನ ಆಗಿತ್ತು. ಇಲ್ಲೆಲ್ಲ ತುಂಬಾನೇ ಆಟ ಆಡಿದ್ದೇವೆ ನಾವೆಲ್ಲ. ಅಲ್ಲಿ ಒಂದು ದೂರದಲ್ಲಿ ಒಂದು ಸ್ಟೇಜ್ ಕೂಡ ಕಾಣಿಸ್ತಾ ಇದೆ. ಈಗ ಅಲ್ಲಿ ಏನು ಬೇರೆ ವ್ಯವಸ್ಥೆ ಮಾಡಿರೋ ಆಗಿದೆ ಅದು. ನೋಡಿ, ಇದು ನಮ್ಮ UPMC ಶಾಲೆಯ ಇವಾಗಿನ ಚಿತ್ರಣ. ಈ ಶಾಲೆಯಲ್ಲಿ ಓದಿರುವಂತ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಯಾವಾಗ್ಲೂ ಈ ಕಡೆಯಿಂದ ನಾನು ಟ್ರಾವೆಲ್ ಮಾಡುವಾಗ ನೋಡ್ತಾ ಇರ್ತೇನೆ. ಹಳೆ ನೆನಪುಗಳೆಲ್ಲ ಒಮ್ಮೆ ನಮ್ಮ ಮನದಲ್ಲಿ ಹಾದು ಹೋಗುತ್ತೆ. ಯಾವಾಗ್ಲೂ ಬರ್ಬೇಕಂತ ಅಂದ್ಕೊಂಡಿದ್ದೆ, ಆದ್ರೆ ಯಾವಾಗ್ಲೂ ಏನಾದ್ರೂ ಒಂದು ಅಗತ್ಯ ಕೆಲಸದಲ್ಲಿ ಇರೋದ್ರಿಂದ ಬಂದು ಈ ಕಡೆ ಬರ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಹೀಗೆ ಫ್ಯಾಮಿಲಿ ಜೊತೆ ತಿರುಗಾಡ್ತಾ ಇರುವಾಗ ಇಲ್ಲಿ ನಾವು ಆಕ್ಚುಲಿ ಇಲ್ಲೊಂದು ಇದು ಶಾಲೆ ಮುಂದ್ಗಡೆ ಒಂದು ಕಬ್ಬಿನ ಹಾಲಿನ ಒಂದು ಅಂಗಡಿ ಇದೆ. ಅಲ್ಲಿ ನಾವು ಕಬ್ಬಿನ ಹಾಲು ಕುಡಿಯಕಂತ ಇಳ್ಕೊಂಡಾಗ ನಾವು ಅವರು ನಮ್ಮ ರಿಲೇಟಿವ್ ಆಗಿದ್ರು. ಹಾಗೆ ಅವ್ರ ಜೊತೆ ಮಾತಾಡ್ತಾ ಈ ಶಾಲೆ ನೆನಪುಗಳನ್ನ ಅವ್ರ ಜೊತೆ ಶೇರ್ ಮಾಡ್ಕೊಂಡಾಗ ಅವ್ರು ಕೂಡ ಈ ಶಾಲೆಯ ಬಗ್ಗೆ ತುಂಬಾ ಮಾತಾಡಿದ್ರು. ಹಾಗಾಗಿ ನಿಮ್ಗೆ ಅನಿಸ್ತು ಇದೊಂದು ವಿಡಿಯೋ ಮಾಡುವ ಅಂತ ಹೇಳಿ. ಬನ್ನಿ ಮುಂದಕ್ಕೆ ಹೋಗೋಣ. ನೋಡಿ, ಇದು ಶಾಲೆಯ ಬೋರ್ಡ್. ಇದು UPMC ಖಾಸಗಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹತ್ತೂರು, ಅಂಚೆ ಧೂಪದಕಟ್ಟೆ 5741110, ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆ. ಸ್ಥಾಪನೆ 18/6/1901. ಅಂದ್ರೆ ಇವತ್ತಿಗೆ 100 ವರ್ಷದ ಮೇಲಾಯ್ತು ಈ ಶಾಲೆಗೆ. ಆಡಳಿತ ದಕ್ಷಿಣ ಕನ್ನಡ ಭಾರತ ಸಭೆ, ಕರ್ನಾಟಕ ದಕ್ಷಿಣ ಸಭಾ ಪ್ರಾಂತ, ಮಠ, ಮಂಗಳೂರು 575002. ನೋಡಿ, ಈ ಶಾಲೆಯಲ್ಲಿ ಬಿಡಿಸಿರುವಂತಹ ಚಿತ್ರಗಳನ್ನ ಹಾಗೂ ಕೋಟ್ಸ್ ಗಳನ್ನ ನೀವು ನೋಡ್ಬೋದು. ಇನ್ನು ಹಾಗೇನೆ ಇವೆ, ಚೂರು ಸ್ವಲ್ಪ ಹಾಳಾಗಿದೆ ಬಿಟ್ರೆ ಇನ್ನು ಹಾಗೇನೆ ಇದೆ, ಸ್ಪಷ್ಟವಾಗಿದೆ.
ನಮ್ಗೆ ಸ್ಕೂಲಿಗೆಲ್ಲ ಪ್ರತಿ ವರ್ಷ ಫೋಟೋಗಳನ್ನೆಲ್ಲ ನಾವು ಇಲ್ಲೇ ತೆಗಿಸ್ತಾ ಇದ್ವು. ನನ್ ಜೊತೆ ಹಳೆ ಫೋಟೋಸ್ ಇದೆ. ಅವಾಗ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಒಂದು ಶಾಲೆಯಲ್ಲಿ ಅಣ್ಣ ತಂಗಿ, ಅಕ್ಕ ತಮ್ಮ ಹೀಗೆ ಅಂದ್ರೆ ಸಿಬ್ಲಿಂಗ್ಸ್ ಇದ್ದಾಗ ಅವರನ್ನ ಒಟ್ಟಿಗೆ ನಿಲ್ಸಿ ಫೋಟೋ ತೆಗಿಸ್ತಾ ಇದ್ರು. ಹಾಗಾಗಿ 2 ಫೋಟೋದಲ್ಲಿ ನಾನು ಮತ್ತೆ ನನ್ನ ತಂಗಿ ಇಬ್ರು ಇದ್ದೇವೆ. ಅಂದ್ರೆ ನಮ್ಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅವ್ರು ಹಾಗೆ ಮಾಡ್ತಾ ಇದ್ರು. ಬನ್ನಿ ಶಾಲೆಯ ಕಾರಿಡಾರ್ ಮೇಲೆ ಹೋಗೋಣ. ಎಲ್ಲ ಲಾಕ್ ಆಗಿದೆ. ಇದು ಶಾಲೆಯ ಮೇನ್ ಬಿಲ್ಡಿಂಗ್ ಆಕ್ಚುಲಿ ಇದು. ಇದು ನಾನು ಹೇಳಿದ ಇವಾಗ ಒಂದು ಮತ್ತೆ 2ನೇ ತರಗತಿ. ಅವಾಗ ಅಂಗನವಾಡಿ ಕೂಡ ಇದರಲ್ಲಿ ಇತ್ತು. ಹಾಗಾಗಿ ನಮ್ಗೆ ಕೆಲವೊಂದ್ಸರಿ ಇಲ್ಲಿ ಕೂಡ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ರು. ಇಲ್ಲಿ ಶಾಲೆಯಲ್ಲಿ ನಮ್ಗೆ ಶಾಲೆಯ ವಾರ್ಷಿಕ ದಿನಾಚರಣೆ ನಡೆಯುವಾಗ ಇಲ್ಲಿ ದುಪ್ಪದಗಟ್ಟೆ ಮುಂದಿರುವಂತಹ ಮೈದಾನದಲ್ಲಿ ಅಲ್ಲಿರುವಂತಹ ಸ್ಟೇಜ್ ಅಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ರು. ನಾವೆಲ್ಲ ಮಕ್ಕಳೆಲ್ಲ ಇಲ್ಲೇ ನಮ್ಮ ಕಾಸ್ಟ್ಯೂಮ್ಸ್ ಗಳನ್ನ ಹಾಕೊಂಡು ನಾವು ಈ ರೋಡ್ ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋಗ್ತಾ ಇದ್ವಿ. ಅದು ಕೂಡ ಒಂದು ಮೊದಲ ನೆನಪುಗಳು. ನೋಡಿದ್ದು ಶಾಲೆಯ ಧ್ವಜಸ್ತಂಭ ಈಗ ಜೀರ್ಣಾವಸ್ಥೆಯಲ್ಲಿ ಇರುವ ಹಾಗಿದೆ. ಇದು ಯೂಸ್ ಮಾಡ ತುಂಬಾ ವರ್ಷ ಆಗಿರ್ಬೋದು. ಅಂದ್ರೆ ಈ ಶಾಲೆ ನನಗೆ ಗೊತ್ತಿದ್ದಾಗೆ ಈ ಶಾಲೆಯನ್ನ ಕ್ಲೋಸ್ ಮಾಡಿ ಒಂದು 8 ವರ್ಷ ಆದ್ರೂ ಆಗಿರ್ಬೋದು. 8ರಿಂದ 10 ವರ್ಷ ಅಂತ ನಂಗೆ ನೆನಪಿದ್ದ ಹಾಗೆ. ಸುದ್ದಿರಲ್ಲ ಪಾತೇರ್ವರೆ ಪಾತೇರ್ವರೆ ಒಂಜಿ ನಮಸ್ತೆ ಬರ್ಲಿ ಅದು ಮಲ್ಲೇಜ್ ಮಲ್ಲೇಜ್ ಜಾಸ್ತಿ ಬಂದಿ ಏತ್ ದಿವಸ ಬಂದಿರ ಅಂಗಡಿ ಬಾರ್ದು ಮುಲ್ಪ ಬಾರ್ದು ಕಾಸ್ಬಾರಿ ಬೊಕ್ಕದೆ ಅದು ಏನ್ ಮಾಡ್ತೇವೆ ಜಾಸ್ತಿ ಬಂದು ಬಿಡ್ತೇವೆ 2 ನಿಮಿಷ. ಸ್ನೇಹಿತರೆ ನಮಸ್ತೆ. ಇದು ನಮ್ಮ ಸ್ನೇಹಿತರು ಸುಧೀರ್ ಅಂತ ಹೇಳಿ ಅವರ ಅಂಗಡಿ ಇದು. ಇಲ್ಲಿ UPMC ಶಾಲೆಯ ಮುಂದ್ಗಡೆನೆ ಇದೆ. ಇಲ್ಲಿ ಅವರು ಆಕ್ಚುಲಿ ಮುಂಚೆ ಬೇರೆ ಕಡೆ ಎಲ್ಲ ಅಂಗಡಿಯಲ್ಲಿ ಆಗ್ತಾ ಇದ್ರು. ಇಲ್ಲಿ ಕಬ್ಬಿನ ಹಾಲು ಇದೆ, ಹಾಗೆ ಸಾಫ್ಟ್ ಡ್ರಿಂಕ್ ಗಳೆಲ್ಲ ಇದೆ. ದಯವಿಟ್ಟು ಈ ಕಡೆ ಬಂದಾಗ ಈ ಅಂಗಡಿಗೆ ಒಮ್ಮೆ ಭೇಟಿ ಕೊಡಿ. ತುಂಬಾ ನಾವು ಇವರ ಇದು ಕಬ್ಬಿನ ಹಾಲನ್ನು ಟೇಸ್ಟ್ ಮಾಡಿದ್ದೇವೆ. ತುಂಬಾ ಟೇಸ್ಟಿ ಆಗಿತ್ತು, ಅಷ್ಟೇ ಹೈಜಿನಿಕ್ ಕೂಡ ಆಗಿತ್ತು. ದಯವಿಟ್ಟು ಈ ಕಡೆ ಬಂದಾಗ ಇಲ್ಲಿ ಒಂದು ಒಮ್ಮೆ ಭೇಟಿ ಕೊಡಿ. ಧನ್ಯವಾದಗಳು. ಸರಿ ಸ್ನೇಹಿತರೆ, ನಮ್ಮ UPMC ಶಾಲೆಯನ್ನು ನಾವು ಒಂದ್ಸರಿ ನೋಡ್ಕೊಂಡು ಬಂದಾಗ ಆಯ್ತು, ಹಳೆಯ ನೆನಪುಗಳ ಮರುಕಳಿಸಿದ ಹಾಗೆ ಆಯ್ತು. ಎಲ್ರಿಗೂ ಧನ್ಯವಾದಗಳು. ನಮ್ಮ ಜೊತೆ ಇಷ್ಟೊತ್ತಿಗೆ ನಮ್ಮ ಜೊತೆ ಇದ್ದು ಈ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು. ನಮಸ್ತೆ.